ವರ್ಷಗಳ ಭವ್ಯ ಇತಿಹಾಸವುಳ್ಳ ಬ್ರಹ್ಮಾವರದ ಸೈಂಟ್ ಮೇರೀಸ್ ಆರ್ಥೋಡಾಕ್ಸ್ ಸಿರಿಯನ್ ಕೆಥೆಡ್ರಲ್ ಕ್ರಿಸ್ತ ಯೇಸುವಿನ 12 ಶಿಷ್ಯರಲ್ಲಿ ಒಬ್ಬರಾದ ಸಂತ ಥೋಮಸರಿಂದ 2000 ವರ್ಷಗಳ ಹಿಂದೆ ಭಾರತದಲ್ಲಿ ಸ್ಥಾಪಿಸಲ್ಪಟ್ಟ ಭಾರತೀಯ ಆರ್ಥೋಡಾಕ್ಸ್ ಸಿರಿಯನ್ ಸಭೆಯ ಭಾಗವಾಗಿತ್ತು. ವಿಶ್ವದಲ್ಲೇ ಕೊಂಕಣಿ ಭಾಷಿಗರ ಏಕೈಕ ಆರ್ಥೋಡಾಕ್ಸ್ ಇಗರ್ಜಿಯಾಗಿರುತ್ತದೆ. ಹಲವಾರು ವರ್ಷಗಳಿಂದ ಧರ್ಮನಿಷ್ಠೆ ಹಾಗೂ ಶ್ರದ್ಧಾಭಕ್ತಿಯ ಕೇಂದ್ರವಾಗಿ ಬೆಳೆದು ಬಂದ ಈ ಧರ್ಮ ಕೇಂದ್ರವು ಪ್ರತಿ ವರ್ಷವೂ ಧರ್ಮ ಜಾತಿ ಭೇದವಿಲ್ಲದೆ ಸಾವಿರಾರು ಭಕ್ತಾದಿಗಳನ್ನು ಆಕರ್ಷಿಸುತ್ತದೆ. ಬ್ರಹ್ಮಾವರ ಕೊಂಕಣಿ ಆರ್ಥೋಡೋ ಕ್ರೈಸ್ತರು ಗೋವಾ ಮತ್ತು ಮಹಾರಾಷ್ಟ್ರದಿಂದ ಕರ್ನಾಟಕದ ಕಡಲ ತೀರಕ್ಕೆ ವಲಸೆ ಬಂದವರ ವಂಶಸ್ಥರಾಗಿದ್ದಾರೆ. ಕ್ರೈಸ್ತ ಕೊಂಕಣಿ ಸಮುದಾಯದ ಹೆಚ್ಚಿನ ಜನರು ತಮ್ಮ ಮೂಲವನ್ನು ಸಂತ ಥೋಮಸರ ಮತ್ತು ಸಂತ ಬಾರ್ತಲೋಮಿಯವರು ಅಪೊಸ್ತೋಲಿಕ ಸಂಪ್ರದಾಯಗಳಲ್ಲಿ ಕಂಡುಕೊಳ್ಳುತ್ತಾರೆ. ಸಂತ ಬಾರ್ತಲೋಮಿಯರಿಂದಾಗಿ ಬ್ರಹ್ಮಾವರದ ಮತ್ತು ಆಸುಪಾಸಿನ ಪ್ರದೇಶಗಳಲ್ಲಿ ಕ್ರೈಸ್ತ ಮತವು ನೆಲೆಸಿತು ಎಂಬ ಪಾರಂಪರ್ಯವಿದೆ. ಕೊಳಲಗಿರಿಯ ಸಂತ ಆಂಥೋನಿಯವರ ಆರ್ಥೋಡಾಕ್ಸ್ ಸಿರಿಯನ್ ಇಗರ್ಜಿ, ಕುರಾಡಿಯ ಸಂತ ಪೀಟರ್ ಮತ್ತು ಪೌಲರ ಆರ್ಥೋಡಾಕ್ಸ್ ಸಿರಿಯನ್ ಇಗರ್ಜಿ, ಕಂಡ್ಲೂರಿನ ಸಂತ ಮರಿಯಮ್ಮ ಆರ್ಥೋಡಾಕ್ಸ್ ಸಿರಿಯನ್ ಇಗರ್ಜಿ, ಹುಲಿಕಲ್ನ ಸಂತ ಗ್ರೆಗೋರಿಯಸ್ ಆರ್ಥೋಡಾಕ್ಸ್ ಸಿರಿಯನ್ ಇಗರ್ಜಿ ಮತ್ತು ಹೊಸ ಅಂಗಡಿಯ ಸಂತ ಜಾರ್ಜರ ಆರ್ಥೋಡಾಕ್ಸ್ ಸಿರಿಯನ್ ಇಗರ್ಜಿಗಳು ಬ್ರಹ್ಮಾವರದ ಸೈಂಟ್ ಮೇರೀಸ್ ಆರ್ಥೋಡಾಕ್ಸ್ ಸಿರಿಯನ್ ಕೆಥೆಡ್ರಲ್ ಸಹೋದರಿ ದೇವಾಲಯಗಳಾಗಿವೆ. ಹಾಗೂ ಮುಂಬೈ, ಬೆಂಗಳೂರು, ಮಂಡ್ಯ, ಕುವೈಟ್, UAEಗಳಲ್ಲಿ ಧಾರ್ಮಿಕ ಪಂಗಡಗಳಿವೆ. ಹದಿನಾರನೇ ಶತಮಾನ ಹಾಗೂ ತದನಂತರದ ದಿನಗಳಲ್ಲಿ ಪಾಶ್ಚಿಮಾತ್ಯ ಕ್ರೈಸ್ತ ಮಿಷನರಿಗಳ ಪ್ರಭಾವದಿಂದ ಗೋವಾ ಮತ್ತು ಮಂಗಳೂರು ಪ್ರದೇಶಗಳಲ್ಲಿರುವ ಕೊಂಕಣಿಗರು ಪಾಶ್ಚಿಮಾತ್ಯ ಧರ್ಮ ಪಂಥಕ್ಕೆ ಮತಾಂತರಗೊಂಡರು. ಇವರೊಂದಿಗೆ ಈ ಪ್ರದೇಶದ ಅಪೊಸ್ತೋಲಿಕ ಸಾಂಪ್ರದಾಯಿಕ ಕ್ರೈಸ್ತರು ಸಹ ಹೊಸ ಪಂಥಕ್ಕೆ ಸೇರ್ಪಡೆಯಾದರೆಂದು ಹೇಳಲಾಗಿದೆ. ಸಾವಿರದ 880ರಲ್ಲಿ ಪಾಶ್ಚಿಮಾತ್ಯ ಇಗರ್ಜಿಗಳಲ್ಲಿ ಕಂಡುಬಂದ ಆಂತರಿಕ ಬಿರುಕಿನಿಂದಾಗಿ ಅಂದಿನ ಬ್ರಿಟಿಷ್ ಹಾಗೂ ಪೋರ್ಚುಗಲ್, ಭಾರತ ಮತ್ತು ಶ್ರೀಲಂಕಾದ ಕರಾವಳಿ ಪ್ರದೇಶಗಳಲ್ಲಿ ಅಂದರೆ ಮಹಾರಾಷ್ಟ್ರ, ಗೋವಾ, ಮಂಗಳೂರು, ಕೇರಳ ಮತ್ತು ತಮಿಳುನಾಡಿನಲ್ಲಿ ನೆಲೆಸಿದ್ದ ಶ್ರದ್ಧಾವಂತ ಕ್ರೈಸ್ತ ಕುಟುಂಬಗಳು ಫಾದರರ ಅಲ್ಫಾರಿಸನ್ನು ಹಿಂಬಾಲಿಸುವ ಮತ್ತು ತಮ್ಮ ನಿಷ್ಠೆ ಮತ್ತು ಬೆಂಬಲವನ್ನು ವಾಗ್ದಾನಗಳ ಮೂಲಕ ಸೂಚಿಸಿದರು. ಕೇವಲ ಬ್ರಹ್ಮಾವರದಲ್ಲೇ ಮಾತ್ರ 5,000ಕ್ಕೂ ಹೆಚ್ಚಿನ ಜನಸಂಖ್ಯೆಯಲ್ಲಿದ್ದ ಇಂತಹ ಕುಟುಂಬಗಳು ಪಾಶ್ಚಿಮಾತ್ಯ ಕ್ರೈಸ್ತ ಪಂಥಗಳಿಂದ ಹೊರಬಂದು ಭಾರತೀಯ ಆರ್ಥೋಡಾಕ್ಸ್ ಸಿರಿಯನ್ ಸಭೆಯೊಂದಿಗೆ ಸ್ವತಂತ್ರ ಕ್ಯಾಥೋಲಿಕ್ ಮಿಷನ್ ಅನ್ನು ಆರಂಭಿಸಿತು. ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ, ನನ್ನ ಬದುಕಿನ ಹಗಲಲ್ಲೇ ಬಾ ದೇವ, ಈ ಹಗಲಲ್ಲೂ ಏಕಾಂತವೇ ಹೊತ್ತು ಹೋಗದು ನೀ. ಕ್ರಿಸ್ತ ಶಕ 52ರಲ್ಲಿ ಕ್ರಿಸ್ತ ಯೇಸುವಿನ 12 ಶಿಷ್ಯರಲ್ಲಿ ಒಬ್ಬರಾದ
ಅಪಲೋಸ್ತರಾದ ಸಂತ ತೋಮಸರಿಂದ ಸ್ಥಾಪಿಸಲ್ಪಟ್ಟ ಹಾಗೂ ಪಾಶ್ಚಿಮಾತ್ಯ ವಸಾಹತುಶಾಹಿ ಶಕ್ತಿಗಳ ವಿರುದ್ಧ ಹೋರಾಟದ ತನ್ನದೇ ಆದ ಸುದೀರ್ಘ ಚರಿತ್ರೆ ಇರುವ ಸ್ಥಾನಿಕ ಕ್ರೈಸ್ತ ಸಭೆಯಾಗಿರುವ ಪ್ರಮುಖ ಕಾರಣದಿಂದಾಗಿ ಈ ಸಮುದಾಯವು ಭಾರತೀಯ ಆರ್ಥೋಡಾಕ್ಸೋರಿಯನ್ ಸಭೆಯನ್ನು ಅಲಂಕರಿಸಿಕೊಂಡರು. ಈ ಸಭೆಯು 19ನೇ ಶತಮಾನದಲ್ಲಿ ಸ್ವತಂತ್ರ ಕ್ಯಾಥೋಲಿಕ್ ಧರ್ಮ ಪ್ರಚಾರದ ಅಧಿಕೇಂದ್ರವಾಗಿತ್ತು. ಇಲ್ಲಿಂದಲೇ ಭಾರತ ಮತ್ತು ವಿಶ್ವದೆಲ್ಲೆಡೆಗಳಲ್ಲಿ ಅಂದರೆ ಗೋವಾ, ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಸಿಲೋನ್, ಉತ್ತರ ಏಷ್ಯಾ, ಯುರೋಪ್ ಮತ್ತು ಅಮೆರಿಕಾಗಳಿಗೆ ಹರಡಿತು. ಸಾವಿರದ 887ರಲ್ಲಿ ಫಾದರ್ ಅಲ್ವಾರಿಸ್ ರವರು ಶ್ರೀಲಂಕಾದಿಂದ ಹತ್ತಿರದ ಉಡುಪಿಯ ಕಲ್ಯಾಣಪುರಕ್ಕೆ ಆಗಮಿಸಿದ್ರು. ಅಲ್ಲಿಂದ ಅವರು ಬ್ರಹ್ಮಾವರಕ್ಕೆ ಬಂದು ನೆಲೆಸಿ ಸ್ಥಳೀಯ ಸ್ನೇಹಿತರಿಂದ 97 ಸೆನ್ಸ್ ಜಾಗವನ್ನು ವರ್ಷಕ್ಕೆ 50 ಪೈಸೆಗಳ ಕ್ರಯಕ್ಕೆ ಭೋಗ್ಯಕ್ಕೆ ಪಡೆದುಕೊಂಡು ತೆಂಗಿನಗರಿಯ ಮೇಲ್ಛಾವಣಿ ಇರುವ ಸಣ್ಣ ಗುಡಿಯೊಂದನ್ನು ಪವಾಡಗಳ ದೇವಮಾತೆಯ ಹೆಸರಿನಲ್ಲಿ ಕಟ್ಟಿದ್ರು. 1887ರಲ್ಲಿ ಫಾದರ್ ಅಲ್ವಾರಿಸ್ ರವರು ಇದೇ ಗುಡಿಯಲ್ಲಿ ಮೊದಲ ಪವಿತ್ರ ಬಲಿಪೂಜೆಯನ್ನು ನೆರವೇರಿಸಿದ್ರು. ಇದೇ ಇಗರ್ಜಿಯು ಮುಂದಿನ ದಿನಗಳಲ್ಲಿ ಸೈಂಟ್ ಮೇರೀಸ್ ಆರ್ಥೋಡಾಕ್ಸ್ ಸಿರಿಯನ್ ಇಗರ್ಜಿ ಎಂದು ಹೆಸರುವಾಸಿಯಾಯಿತು. ಒಳಗೆಲ್ಲ ಹುಸಿ ಬದುಕು ಕ್ರೈಸ್ತ ಭಕ್ತಾದಿಗಳ ಆಧ್ಯಾತ್ಮಿಕ ಉನ್ನತಿಗಾಗಿ ಫಾದರ್ ಅಲ್ವಾರಿಸ್ ರವರು 1888ರಲ್ಲಿ ಅಂದಿನ ಬ್ರಿಟಿಷ್ ಸರ್ಕಾರದಿಂದ 14 ಎಕರೆ ಹೊಸ ಜಮೀನನ್ನು ಖರೀದಿಸಿ ಸಂತ ಮರಿಯಮ್ಮಳ ಹೆಸರಿನಲ್ಲಿ ಇಗರ್ಜಿಯನ್ನು ಸ್ಥಾಪಿಸಿದರು ಮತ್ತು ಅದರಲ್ಲಿ ಪವಿತ್ರ ಬಲಿಪೂಜೆಯನ್ನು ನೆರವೇರಿಸಿದರು. ಅವರು ಈಗಾಗಲೇ ಭೋಗ್ಯಕ್ಕೆ ಪಡೆದುಕೊಂಡ 97 ಸೆನ್ಸ್ ಜಾಗವನ್ನು ಹೊಸ ಇಗರ್ಜಿಯ ಸ್ಮಶಾನವಾದ ಉದ್ದೇಶಕ್ಕಾಗಿ ಮೀಸಲಿಡಲಾಯಿತು. ಈ ಸ್ಥಳವನ್ನು ಈಗಲೂ ಮೃತರ ಅಂತ್ಯಕ್ರಿಯೆಯನ್ನು ನೆರವೇರಿಸಲು ಬಳಸಲಾಗುತ್ತದೆ ಹಾಗೂ ಫಾದರ್ ಅಲ್ವಾರಿಸ್ ರವರು ಪ್ರಥಮ ಬಲಿಪೂಜೆಯನ್ನು ಮಾಡಲು ಕಟ್ಟಿದ ತಾತ್ಕಾಲಿಕ ಹುಲ್ಲಿನ ಗುಡಿಯ ಬಲಿಪೀಠವು ಇಂದಿಗೂ ಸ್ಮಾರಕವಾಗಿ ಕಾಣಸಿಗುವುದು. ಬ್ರಹ್ಮಾವರ ಇಗರ್ಜಿಯ ಭವ್ಯ ಇತಿಹಾಸವು ಇಲ್ಲಿಂದಲೇ ಆರಂಭವಾಗುತ್ತದೆ. ಇಲ್ಲಿ ಹರಕೆ ಅಂತ ಹೇಳಿದರೆ ಈ ಅಲ್ವಾರಿಸ್ ಮಾರ್ ಜೂಲಿಯಸ್ ಫಸ್ಟ್ ಅವರನ್ನು ನಾವು ಆಶೀರ್ವದಿಸಲ್ಪಟ್ಟಂತಹ ಬಿಷಪ್ ಅಂತ ನಮ್ಮ ಪರಮೋಚ್ಚ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ಅಂತೆಯೇ ಅವರ ಸಹಾಯಕರಾಗಿ ಬಂದಂತಹ ರೆವರೆಂಡ್ ಫಾದರ್ ಜೆಫ್ರಿನ್ ನೊರೊನ್ನರ್ ಅವರು ಇಲ್ಲಿಯ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಜನರ ಕಾಯಿಲೆಗಳಿಗೆ ಮದ್ದನ್ನು ನೀಡಿ ಸಹಕರಿಸಿದ್ದಾರೆ ಮತ್ತು ಬ್ರಹ್ಮಾವರದಲ್ಲಿ ಆರ್ಥೋಡಾಕ್ಸ್ ಸಭೆಯ ಜೊತೆಯಲ್ಲಿ ಬ್ರಹ್ಮಾವರದ ನಾಗರಿಕರಿಗೆ ವಿದ್ಯಾಭ್ಯಾಸ ಕೊಡುವ ಸಲುವಾಗಿ 2 ಎಲಿಮೆಂಟರಿ ಶಾಲೆಗಳನ್ನು ಸ್ಥಾಪಿಸಿದರು. 1889ರ ಜುಲೈ 29ರಂದು ಫಾದರ್ ಅಲ್ವಾರಿಸ್ ರವರನ್ನು ಕೊಟ್ಟಯಂನಲ್ಲಿರುವ ಹಳೆಯ ಸೆಮಿನಾರ್ನಲ್ಲಿ ಭಾರತ, ಗೋವಾ ಮತ್ತು ಶ್ರೀಲಂಕಾದ ಆರ್ಚ್ ಬಿಷಪರನ್ನಾಗಿ ಅಲ್ವಾರಿಸ್ ಮಾರ್ ಜೂಲಿಯಸ್ ಪ್ರಥಮರೆಂದು ಗುರುದೀಕ್ಷೆ ನೀಡಲಾಯಿತು. ಅದಾದ ಕೂಡಲೇ ಆರ್ಚ್ ಬಿಷಪರಾದ ಅಲ್ವಾರಿಸ್ ರವರನ್ನು ಆಶೀರ್ವಾದಿಸಲ್ಪಟ್ಟ ಫಾದರ್ ಆರ್.ಝೆಡ್. ನೊರೆಹಾರ್ ಅವರನ್ನು ಸೈಂಟ್ ಮೇರೀಸ್ ಸಿರಿಯನ್ ಕೆಥಡ್ರಲ್ ನ ಪ್ರಥಮ ಗುರುಗಳನ್ನಾಗಿ ನೇಮಿಸಿದ್ರು. ತಾತ್ಕಾಲಿಕವಾಗಿ ನಿರ್ಮಿಸಿದ ಗುಡಿಯಲ್ಲಿ ಫಾದರ್ ನೊರೆಹಾನ್ ಅವರನ್ನು ತನ್ನ ಮೊದಲನೆಯ ಬಲಿಪೂಜೆಯನ್ನು 1889ರ ಈಸ್ಟರ್ ಹಬ್ಬದಂದು ಅರ್ಪಿಸಿದ್ರು. ನಂತರ ಬ್ರಿಟಿಷರಿಂದ ಹೊಸದಾಗಿ ಖರೀದಿಸಿದ 14 ಎಕರೆ ಜಮೀನಿನಲ್ಲಿ ಹೊಸ ಚರ್ಚನ್ನು ನಿರ್ಮಿಸಿದ್ರು. ಪ್ರಸ್ತುತ ಸೈಂಟ್ ಮೇರೀಸ್ ಕೆಥೆಡ್ರಲ್ ಅದೇ ಜಾಗದಲ್ಲಿ ಸ್ಥಿರವಾಗಿ ನಿಂತಿದೆ. ನೊರೊಹಾನ್ ಅವರೇ ಬ್ರಹ್ಮಾವರದ ಭಕ್ತಾದಿಗಳ ಒಗ್ಗಟ್ಟಿನಿಂದ ಹಿಂದಿನ ನಿಜವಾದ ಶಕ್ತಿಯಾಗಿದ್ರು. ಬಾಹ್ಯ ಒತ್ತಡಗಳಿಂದ ಭಕ್ತಾದಿಗಳನ್ನು ರಕ್ಷಿಸುವ ಸಲುವಾಗಿ ಫಾದರ್ ನೊರೊಹಾನ್ ಅವರಿಗೆ ಹೊರಗಿನವರಿಂದ ಕಿರುಕುಳವನ್ನು ಸಹಿಸಬೇಕಾಯಿತು ಮತ್ತು ಅತ್ಯಂತ ಕಠಿಣ ಶ್ರಮ ಪಡಬೇಕಾಯಿತು. ವರ್ಚಸ್ಸಿನ ವ್ಯಕ್ತಿತ್ವವಿರುವ ಫಾದರ್ ಬಿ.ಜಿ. ಕೋಶಿಯಾರ್ ಅವರೊಂದಿಗೆ ಹೊಸ ಅಧ್ಯಾಯವು ಆರಂಭವಾಯಿತು.
ಅವರು ಫಾದರ್ ನೊರಹಾನ್ ಅವರೊಂದಿಗೆ ಸಮಾಜ ಅಭಿವೃದ್ಧಿಯ ಕೆಲಸಗಳನ್ನು ಮುಂದುವರಿಸಿ ಬ್ರಹ್ಮಾವರದಲ್ಲಿ ಇನ್ನೂ ಹೆಚ್ಚಿನ ಶಾಲಾ ಕಾಲೇಜುಗಳನ್ನು ಮತ್ತು ಹೊಸ ಇಗರ್ಜಿಗಳನ್ನು ಸ್ಥಾಪಿಸಿದರು. 1950ರಲ್ಲಿ ಅವರು ಸೈಂಟ್ ಮೇರೀಸ್ ಕೆಥೆಡ್ರಲ್ನ ಹಿಂದಿನ ಭವ್ಯ ಕಟ್ಟಡದ ನಿರ್ಮಾಣದ ಕಾರ್ಯವನ್ನು ಪೂರ್ತಿಗೊಳಿಸಿದರು. ರಲ್ಲಿ ಆರ್ಥೋಡಾಕ್ಸ್ ಸಿರಿಯನ್ ಕಥೋಲಿಕ್ ಎಜುಕೇಷನಲ್ ಸೊಸೈಟಿಯನ್ನು ಸ್ಥಾಪಿಸಿರುವುದು ಅವರ ಕಾಲದ ಮಹತ್ವದ ಸಾಧನೆಯಾಗಿತ್ತು. ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಬ್ರಹ್ಮಾವರದ ಜನಸಾಮಾನ್ಯರನ್ನು ಶಿಕ್ಷಿತರನ್ನಾಗಿಸುವುದು ಈ ಶಿಕ್ಷಣ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿತ್ತು. ಫಾದರ್ ಕೆ ಕುರಿಯಾಕೋಸ್ರೋ ಅವರ ನಂತರ ಫಾದರ್ ಕೆ.ಟಿ. ವರ್ಗೀಸ್, ಅತಿವಂದನೀಯ ರಂಭನ್, ಡಾಕ್ಟರ್ ಎನ್.ಜೆ. ಥಾಮಸ್, ಫಾದರ್ ಟಿ.ಎಂ. ಕುರಿಯಾಕೋಸ್, ಫಾದರ್ ಲಾಜರಸ್, ಅತಿವಂದನೀಯ ರಂಭನ್ಜಿ ಎಂ. ಸ್ಕರಿಯಾ, ಫಾದರ್ ಡೇವಿಸ್ ಕಾಸ್ರಾ ಮತ್ತು ಫಾದರ್ ಲಾರೆನ್ಸ್ ಡಿಸೋಜಾ ರವರು ಕಾಲಕ್ರಮೇಣವಾಗಿ ಸೈಂಟ್ ಮೇರೀಸ್ ಸಿರಿಯನ್ ಕೆಥೆಡ್ರಲ್ನ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸಿದರು. ಈ ಪ್ರತಿಯೊಬ್ಬ ಧರ್ಮಗುರುಗಳು ಬ್ರಹ್ಮಾವರದ ಆರ್ಥೋಡಾಕ್ಸ್ ಸಿರಿಯನ್ ಸಮುದಾಯ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಅಭಿವೃದ್ಧಿಗಾಗಿ ತಮ್ಮದೇ ರೀತಿಯಲ್ಲಿ ಗಮನಾರ್ಹ ಕೊಡುಗೆಯನ್ನು ನೀಡಿದ್ದಾರೆ. ರಲ್ಲಿ ಫಾದರ್ ಕೆ ಕುರಿಯಾಕೋಸ್ರವರ ಪ್ರಯತ್ನದಿಂದ ಬಹುತೇಕ ಚರ್ಚ್ ಕಟ್ಟಡಗಳು ಹೊಸ ರೂಪುರೇಷೆಗಳನ್ನು ಪಡೆದುಕೊಂಡಿದ್ದವು. ನವೀಕರಿಸಿದ ಕೆಥೆಡ್ರಲ್ ಕಟ್ಟಡವು ಪೋರ್ಚುಗೀಸ್, ಕೇರಳ ಮತ್ತಿತರ ಆಧುನಿಕ ವಾಸ್ತುಶೈಲಿಯ ಮಿಶ್ರಣವನ್ನು ಹೊಂದಿದೆ. ಮುಂಭಾಗದಲ್ಲಿ ಸುಂದರವಾದ ಮಧ್ಯದಲ್ಲಿ ಎತ್ತರಕ್ಕಿರುವ ಕಟ್ಟಡದ ವಿನ್ಯಾಸವು ಕರಾವಳಿಯ ಕೊಂಕಣಿ ಕ್ರೈಸ್ತರ ಮೇಲೆ ಪೋರ್ಚುಗೀಸ್ ವಾಸ್ತುಶೈಲಿಯ ಪ್ರಭಾವವನ್ನು ದರ್ಶಿಸುತ್ತದೆ. ಬಲಿಪೀಠದ ಮೇಲಿರುವ ಬೃಹತ್ ನೀಲಿ ಗುಮ್ಮಟವು ಆರ್ಥೋಡಾಕ್ಸ್ ಚರ್ಚ್ಗಳ, ವಿಶೇಷವಾಗಿ ಬೈಜಂಟೈನ್ ಚರ್ಚಿನ ವಾಸ್ತುಶಿಲ್ಪದ ಮಾದರಿಯಾಗಿದೆ. ಚರ್ಚಿನ ಮುಂಭಾಗದಲ್ಲಿರುವ ಕಲ್ಲಿನ ಶಿಲುಬೆ, 7 ಹಂತಗಳಲ್ಲಿರುವ ಕಲ್ಲಿನ ದೀಪಸ್ತಂಭ ಮತ್ತು 40 ಅಡಿಗಳ ಚಿನ್ನದ ಲೇಪವಿರುವ ಉಕ್ಕಿನ ಧ್ವಜಸ್ತಂಭವು ಭಾರತದ, ಕೇರಳದ ಪ್ರಾಚೀನ ವಾಸ್ತುಶೈಲಿಯನ್ನು ಬಿಂಬಿಸುವುದರೊಂದಿಗೆ ಮಲಂಕಾರ ಆರ್ಥೋಡಾಕ್ಸ್ ಚರ್ಚಿನ ಭಾರತೀಯತೆಯನ್ನು ಪ್ರತಿಧ್ವನಿಸುತ್ತದೆ. ಚರ್ಚಿನ ಒಳಭಾಗದಲ್ಲಿ ಸುಂದರವಾದ ಬಣ್ಣದ ಗಾಜಿನ ವರ್ಣಚಿತ್ರಗಳನ್ನು ನೋಡಬಹುದು. ಇವು ಯುರೋಪಿಯನ್ ಚರ್ಚಿನ ಪ್ರಮುಖ ಲಕ್ಷಣವಾಗಿದೆ. ನವೀಕರಿಸಿದ ಇಗರ್ಜಿಯ ಅತಿ ಸುಂದರವಾದ ಭಾಗವೆಂದರೆ ಸಂಪೂರ್ಣವಾಗಿ ಮರದಿಂದ ವಿನ್ಯಾಸಗೊಳಿಸಿದ ಬಲಿಪೀಠ. ಇಡೀ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇಂತಹ ವಿನ್ಯಾಸ ಮೊದಲನೆಯದಾಗಿದೆ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ನಮ್ಮ ಚರ್ಚ್ನಲ್ಲಿ ಪ್ರತಿ ವರ್ಷ ಪಾತ್ರೋನ್ ಹಬ್ಬ ನಡೀತದೆ. ಈ ಪಾತ್ರೋನ್ ಹಬ್ಬ ನಡೀಲಿಕ್ಕೆ ಭಕ್ತಾದಿಗಳು ಎದುರು ಬರ್ತಾರೆ.
ನಮ್ಮ ಚರ್ಚಲ್ಲಿ ಇವಾಗಲೇ 2029ರವರೆಗೆ ಪಾತ್ರೋನ್ ಹಬ್ಬ ಮಾಡುವ ಪಿರ್ಜೆಂಟ್ ಬುಕ್ಕಿಂಗ್ ಆಗಿದೆ. ಹಾಗೆ ಜುಲೈ 23 ಪ್ರತಿ ವರ್ಷ ಬ್ಲೆಸ್ಸೆಡ್ ಫಾದರ್ ನೊರೊನ್ನರವರ ದಿನವನ್ನು, ಹಾಗೆ ಸೆಪ್ಟೆಂಬರ್ 20ರಂದು ಬಿಷಪ್ ಅಲ್ವಾರಿಸ್ ರವರ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಹಾಗೂ ಸೈಂಟ್ ಥಾಮಸ್, ಸೈಂಟ್ ಆಂಟೋನಿ, ಸೈಂಟ್ ಮೇರೀಸ್ ಆ್ಯಂಡ್ ಸೈಂಟ್ ಗ್ರೆಗೋರಿಯಸ್ ಎಲ್ಲ ಸಂತರುಗಳ ಹಬ್ಬವನ್ನು ನಾವು ಪ್ರತಿ ವರ್ಷ ಇಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಒಂದು ತೀರ್ಥಾಟನೆಯ ಸೈಂಟ್ ಮೇರೀಸ್ ಆರ್ಥೋಡಾಕ್ಸ್ ಸಿರಿಯನ್ನ ಕೆಥೆಡ್ರಲ್ನಲ್ಲಿ ಸ್ಥಳೀಯ ಸಂತರೆಂದು 2013 ಮತ್ತು 2015ರಲ್ಲಿ ಅನುಕ್ರಮವಾಗಿ ಘೋಷಿಸಲಾದ ಆಶೀರ್ವದಿಸಲ್ಪಟ್ಟ ಅಲ್ವಾರಿಸ್ ಮಾರ್ ಜೂಲಿಯಸ್ ರವರ ದಿವ್ಯಾನ್ವೇಷಣೆಗಳನ್ನು ಇಡಲಾಗಿದೆ ಮತ್ತು ಆಶೀರ್ವದಿಸಲ್ಪಟ್ಟ ಆರ್ಜೆಡ್ ನೊರೊಹಾನ್ ಅವರ ಸಮಾಧಿ ಇದೆ. ಸಮಸ್ತ ಜನರಿಗೆ ಈ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಹುಟ್ಟುಹಬ್ಬವಾಗಿರುವಂತಹ ಕ್ರಿಸ್ಮಸ್ ಹಬ್ಬದ ಶುಭ ಹಾರೈಕೆಗಳು. ಅದೇ ರೀತಿಯಾಗಿ 2018ನೇ ಇಸವಿ ಕೊನೆಗೊಂಡು 2019ನೇ ಇಸವಿಗೆ ನಾವು ಕಾಲಿಡುವಂತಹ ಸಂದರ್ಭದಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇಂದಿಗೆ ಲೋಕದ ಎಲ್ಲ ಕಡೆಗಳಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಅತ್ಯಂತ ಭಕ್ತಿಯಿಂದ ಆಚರಿಸುತ್ತಾ ಇದ್ದಾವೆ. ಕ್ರಿಸ್ತನ ಹುಟ್ಟುಹಬ್ಬ ಎಂಬುದು ಲೋಕಕ್ಕೆ ಸುಖ, ಶಾಂತಿ, ನೆಮ್ಮದಿಯನ್ನು ಹಾರೈಸುವಂತಹ ಒಂದು ಪ್ರಧಾನವಾದಂತಹ ಹಬ್ಬವಾಗಿದೆ ಎಂಬುದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹವಿಲ್ಲ. ಬ್ರಹ್ಮಾವರ ಆರ್ಥೋಡಾಕ್ಸ್ನ ಸಮುದಾಯದ 20 ವರ್ಚಸ್ಸಿನಿಂದ ಕೂಡಿದ ಸಂತರ ಸಮಾನರಾದ ಪಾದ್ರೆ ಎಂಟೋನಿಯಾ ಫ್ರಾನ್ಸಿಸ್ಕೋ ಕ್ಲೇವಿಯರ್ ಮತ್ತು ಪಾದ್ರೆ ರೊಕೊ ಝೆಫ್ರಿನೋ ನೊರೊಹಾನ್ ಅವರುಗಳು ತಮ್ಮದೇ ದೈವಭಕ್ತಿ, ಬಡತನ ಮತ್ತು ನಾಡುಣಿಮೆಯ ವಿಚಾರಗಳಲ್ಲಿ ಅತೀವ ಕಟ್ಟುನಿಟ್ಟರಾಗಿದ್ದವರು. ಅವರಿಬ್ಬರ ಜೀವನವು ದೀನದಲಿತರ, ಅನಾರೋಗ್ಯ ಪೀಡಿತರ ಮತ್ತು ಬಡಬಗ್ಗರ ಸೇವೆಯೊಂದಿಗೆ ಹಾಗೂ ವಸಾಹತುವಾದಿಗಳ ವಿರುದ್ಧದ ನಿರಂತರ ಹೋರಾಟಗಳೊಂದಿಗೆ ಗುರುತಿಸಲ್ಪಟ್ಟಿದೆ. ಇಬ್ಬರೂ ಬಹಿಷ್ಕಾರ ಮತ್ತು ತೀವ್ರವಾದ ಶೋಷಣೆಗೆ ಒಳಗಾಗಬೇಕಾಯಿತು. ಪಾದ್ರೆ ಅಲ್ವಾರಿಸರನ್ನಂತೂ ಸೆರೆಮನೆಯಲ್ಲಿ ಇಡಿಸಲಾಯಿತು, ದೈಹಿಕವಾಗಿ ಹಿಂಸಿಸಲಾಯಿತು ಹಾಗೂ ಪಣಜಿಯ ಬೀದಿಗಳಲ್ಲಿ ನಗ್ನವಾಗಿ ನಡೆದಾಡುವಂತೆ ಮಾಡಲಾಯಿತು. ಆದಾಗ್ಯೂ ಶಿಕ್ಷಣ, ಆರೋಗ್ಯ, ಕಾಳಜಿ ಮತ್ತು ಪತ್ರಿಕೆಗಳ ಮೂಲಕ ಸಾಮಾನ್ಯ ವರ್ಗದ ಜನರ ಬಲವರ್ತನೆಗೆ ಅವಿರತವಾಗಿ ಶ್ರಮಿಸಿದ್ರು. ಏಪ್ರಿಲ್ 1836ರಲ್ಲಿ ಗೋವಾದಲ್ಲಿ ಜನಿಸಿದ ಆಶೀರ್ವದಿಸಲ್ಪಟ್ಟ ಅಲ್ವಾರಿಸ್ ಮಾರ್ ಜೂಲಿಯಸ್ ರವರು 1869ರಲ್ಲಿ ಕ್ರೈಸ್ತ ಧರ್ಮಗುರುಗಳಾಗಿ ಗುರುದೀಕ್ಷೆಯನ್ನು ಪಡೆದುಕೊಂಡರು. ತನ್ನ ತಾಯ್ನಾಡಿನ ಜನರ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಉನ್ನತಿಗಾಗಿ 18 ವರ್ಷಗಳ ಕಾಲ ಅಂದರೆ 1869ರಿಂದ 1887ರವರೆಗೆ ಒಬ್ಬ ಧರ್ಮಗುರುವಾಗಿ ಮತ್ತು ಗೋವಾದ ನಿಷ್ಠಾವಂತ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಸೇವೆ ಸಲ್ಲಿಸಿದ್ರು. ಅವರ ಪರೋಪಕಾರದ ನಡತೆ, ದೇಶಭಕ್ತಿ, ವಿದೇಶಿ ಪೋರ್ಚುಗೀಸರ ದಾಸತ್ವದಿಂದ ಸ್ವಾತಂತ್ರ್ಯವಾಗಬೇಕೆಂಬ ಬಯಕೆ, ಪತ್ರಕರ್ತ, ಕುಶಾಗ್ರಮತಿ ಮತ್ತು ಸಿರಿವಂತ ಕುಟುಂಬದಲ್ಲಿ ಅವರ ಜನನ ಮುಂತಾದವುಗಳಿಂದಾಗಿ ಅವರು ಗೋವಾ ಮತ್ತು ದಕ್ಷಿಣ ಕನ್ನಡದಲ್ಲಿ ಸಾಕಷ್ಟು ಅನುಯಾಯಿಗಳನ್ನು ಪಡೆದಿದ್ರು. 1887ರಲ್ಲಿ ಪಾದ್ರೆ ಅಲ್ವಾರಿಸ್ ರವರು ಸ್ವತಂತ್ರ ಕಥೋಲಿಕ್ ಮಿಷನ್ ಅನ್ನು ಮುನ್ನಡೆಸಲು ಬ್ರಹ್ಮಾವರಕ್ಕೆ ತೆರಳಿದ್ರು. ಜುಲೈ 29ರಂದು ಫಾದರ್ ಅಲ್ವಾರಿಸ್ರನ್ನು ಕೊಟ್ಟಯಂನಲ್ಲಿರುವ ಹಳೆಯ ಸೆಮಿನಾರ್ನಲ್ಲಿ ಭಾರತ, ಗೋವಾ ಮತ್ತು ಶ್ರೀಲಂಕಾದ ಆರ್ಚ್ ಬಿಷಪರನ್ನಾಗಿ ಅಲ್ವಾರಿಸ್ ಮಾರ್ ಜೂಲಿಯಸ್ ಪ್ರಥಮರೆಂದು ಗುರುದೀಕ್ಷೆಯನ್ನು ನೀಡಲಾಯಿತು. ಆರ್ಚ್ ಬಿಷಪರಾದ ನಂತರ ವ್ಯಾಪಕವಾಗಿ ಪ್ರಯಾಣಿಸಿದರು. ಯುರೋಪ್ ಮತ್ತು ಅಮೆರಿಕಗಳಲ್ಲಿ ಸೇವೆ ಸಲ್ಲಿಸಲು ರೆನಿ ವಿಲೆಟ್ ರನ್ನು ಬಿಷಪರನ್ನಾಗಿ ನೇಮಿಸಿದರು. ವಸಾಹತುಶಾಹಿ ಮತ್ತು ಇತರ ಶಕ್ತಿಗಳಿಂದ ನಿರಂತರ ದಾಳಿಗೊಳಗಾಗುತ್ತಿದ್ದ
ಮಲಂಕರ ಚರ್ಚಿನ ಸ್ವಾಯತ್ತತೆಯ ಸ್ಥಾನಮಾನವನ್ನು ಉಳಿಸಿಕೊಳ್ಳಲು ದೃಢವಾಗಿ ಹೋರಾಡಿದ್ರು. 1990ರ ಆರಂಭದಲ್ಲಿ ಪಾದ್ರೆ ಅಲ್ವಾರಿಸ್ ರವರು ಗೋವಾಕ್ಕೆ ಮರಳಿದ್ರು ಮತ್ತು ಪಣಜಿಯ ಭಿಕ್ಷುಕರಾಗಿ ಆಹಾರವನ್ನು ಸಂಗ್ರಹಿಸುವಲ್ಲಿ ಮತ್ತು ಅನಾರೋಗ್ಯ ಪೀಡಿತರ ಮತ್ತು ಅನಾಥರ ಆರೈಕೆಯಲ್ಲಿ ತಮ್ಮ ಜೀವನವನ್ನು ವ್ಯಯಿಸಿದ್ರು. ಆಶೀರ್ವದಿಸಲ್ಪಟ್ಟ ಅಲ್ವಾರಿಸ್ ರವರು 1923ರ ಸೆಪ್ಟೆಂಬರ್ 23ರಂದು ಗೋವಾ ಪಣಜಿಯ ಬಂದರಿನಲ್ಲಿ ಚಿರಶಾಂತಿಯನ್ನು ಪಡೆದರು. ತಮ್ಮ ಜೀವಿತಾವಧಿಯಲ್ಲಿ ಅವರೊಬ್ಬ ಶಿಕ್ಷಕನೆಂದು, ಸಮಾಜ ಸೇವಕನೆಂದು, ದಾನ ಧರ್ಮದ ಪ್ರಚಾರಕನೆಂದು ಮತ್ತು ದೇಶಭಕ್ತನೆಂದು ಕರೆಯಲ್ಪಟ್ಟರು. ಮರಣೋತ್ತರ ಅವರನ್ನು ಹೆಚ್ಚಾಗಿ ಹುತಾತ್ಮ ಮತ್ತು ಸಂತರೆಂದು ಹೆಸರುವಾಸಿಯಾದರು. ಕಾಲ ಕಳೆಯುತ್ತಿದ್ದಂತೆ ಅವರ ಮಧ್ಯಸ್ಥಿತಿಕೆಯ ಪ್ರಾರ್ಥನೆಯ ಪವಾಡಗಳು ಹೆಚ್ಚು ಹೆಚ್ಚಾಗಿ ಸತ್ಯವೆಂದು ಪ್ರಮಾಣಿಸಲ್ಪಟ್ಟವು. 2013ರಲ್ಲಿ ಕಥೋಲಿಕೋಸ್ ಪರಮ ಪರಿಶುದ್ಧ ಬನ್ಸಲಿಯೋಸ್ ಮಾರ್ಥಮಾ ಪೌಲೋಸ್ ದ್ವಿತೀಯರಿಂದ ಸ್ಥಳೀಯ ಸಂತರೆಂದು ಆಶೀರ್ವದಿಸಲ್ಪಟ್ಟರು. ಆಶೀರ್ವದಿಸಲ್ಪಟ್ಟ ರೋಕ್ ಜೆಫ್ರಿನೋ ನೊರೊಹಾನ ಫಾದರ್ ರೋಕ್ ಜೆಫ್ರಿನೋ ನೊರೊಹಾನ್ ಅವರು 1850ರ ಅಕ್ಟೋಬರ್ 20ರಂದು ಜನಿಸಿದ್ರು ಮತ್ತು ಗೋವಾದಲ್ಲಿ ಕ್ರೈಸ್ತ ಧರ್ಮಗುರುವಾಗಿ ದೀಕ್ಷೆಯನ್ನು ಪಡೆದುಕೊಂಡರು. ತನ್ನ ಮಾರ್ಗದರ್ಶಕರಾದ ಆಶೀರ್ವದಿಸಲ್ಪಟ್ಟ ಅಲ್ವಾರಿಸ್ರಿಂದ ಪ್ರಭಾವಿತರಾಗಿ ಅವರ ಧರ್ಮ ಬೋಧನೆಯ ಕಾರ್ಯದಲ್ಲಿ ಕೈಜೋಡಿಸಿದ್ರು. ಉಡುಪಿಯ ಕರಾವಳಿ ತೀರದಲ್ಲಿ ಆರ್ಥೋಡಾಕ್ಸ್ ಸಭೆಯ ಅನುಯಾಯಿಗಳಾಗಿ ಭದ್ರ ಬುನಾದಿಯನ್ನು ಹಾಕಿದರು. ಪಾದ್ರೆ ನೊರೊಹಾನ್ ಅವರೇ ಸೈಂಟ್ ಮೇರೀಸ್ ಕೆಥೆಡ್ರಲ್ನ ಮೊದಲ ಶಾಶ್ವತ ಇಗರ್ಜಿಯ ಕಟ್ಟಡವನ್ನು ಕಟ್ಟಿದ್ರು. 2015ರಲ್ಲಿ ಕಥೋಲಿಕೋಸ್ ಪರಮ ಪರಿಶುದ್ಧ ಬನ್ಸಲಿಯೋಸ್ ಮಾರ್ಥಮಾ ಪೌಲೋಸ್ ದ್ವಿತೀಯರಿಂದ ಸ್ಥಳೀಯ ಸಂತರೆಂದು ಘೋಷಿಸಲ್ಪಟ್ಟರು. ಆರ್ಥೋಡಾಕ್ಸ್ ಇದು ಧಾರ್ಮಿಕ ಕೇಂದ್ರ ಮಾತ್ರವಲ್ಲದೆ ವಿಶ್ವ ಭ್ರಾತೃತ್ವ ಭಾವನೆಯನ್ನು ಬಿಂಬಿಸುವ ಸಂಕೇತವೂ ಆಗಿದೆ. ತನ್ನ ಶಿಕ್ಷಣ ಸಂಸ್ಥೆಗಳ ಮೂಲಕ ಬ್ರಹ್ಮಾವರ ಮತ್ತು ಆಸುಪಾಸಿನ ಪ್ರದೇಶಗಳ ಆರ್ಥಿಕ ಹಾಗೂ ಸಮಗ್ರ ಬೆಳವಣಿಗೆಗಳ ಮೇಲೆ ಅತೀವ ಪ್ರಭಾವವನ್ನು ಬೀರಿದೆ. ಅಂಗನವಾಡಿ ಕೇಂದ್ರಗಳಿಂದ ಆರಂಭಿಸಿ ಸ್ನಾತಕೋತ್ತರ ಶಿಕ್ಷಣ ಸಂಸ್ಥೆಗಳ ತನಕ ಒಟ್ಟು 8 ಶಿಕ್ಷಣ ಕೇಂದ್ರಗಳನ್ನು ನಡೆಸುತ್ತಿದೆ. ಬ್ರಹ್ಮಾವರ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಯಾಕೂಬ್ ಮಾರ್ ಎಲಿಯಾಸ್ ರವರಿಂದ ಪ್ರಸ್ತುತ ಕೆಥೆಡ್ರಲ್ ಕಟ್ಟಡದ ನವೀಕರಣಕ್ಕೆ ಶಿಲಾನ್ಯಾಸ ಮಾಡಲಾಯಿತು ಹಾಗೂ ಈಗ ವಂದನೀಯ CA ಐಸಾಕ್ ರವರಿಂದ ಅಧಿಕಾರಾವಧಿಯಲ್ಲಿ ಸೈಂಟ್ ಮೇರಿ ಸಿರಿಯನ್ ಕೆಥೆಡ್ರಲ್ ಹೊಸ ಮೈಲುಗಲ್ಲನ್ನು ಸ್ಥಾಪಿಸಲು ಸಿದ್ಧವಾಗಿದೆ. ನವೀಕರಣದ ಕೆಥೆಡ್ರಲ್ ಅನ್ನು 2018ರ ಜನವರಿ 11 ಮತ್ತು 12ರಂದು ಪವಿತ್ರೀಕರಿಸಿ ಉದ್ಘಾಟಿಸಲಾಯಿತು. ಕ್ರಿಸ್ತ ಹುಟ್ಟಿದ ಜಗವ ಬೆಳಗಿದ, ಕ್ರಿಸ್ತ ಹುಟ್ಟಿದ ಜಗವ ಬೆಳಗಿದ, ಸಂತೋಷವ ಸಂಗೀತವ ನಮ್ಮಲ್ಲಿ ತುಂಬಿದ, ನಮ್ಮ ಜೀವನ ಚೇತನ ಹರುಷ ತಂದ ದಿನ, ಶುಭಾಶಯ ಶುಭೋದಯ ಕ್ರಿಸ್ತ ಹುಟ್ಟಿದ ದಿನವೇ.